ಕಲ್ಲಾಪುವಿನ ಬುರ್ದುಗೋಳಿ ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಆದಿ ಸ್ಥಳಕ್ಕೆ ಸ್ಯಾಂಡಲ್ವುಡ್ ನಟ ದುನಿಯಾ ಖ್ಯಾತಿಯ ವಿಜಯ್ ಭೇಟಿ ನೀಡಿದ್ದಾರೆ. ದೈವದ ಸಾನ್ನಿಧ್ಯಕ್ಕೆ ಆಗಮಿಸಿದ ದುನಿಯಾ ವಿಜಯ್ ಅಜ್ಜನಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ತುಳುನಾಡಿನ ದೈವಗಳ ಬಗ್ಗೆ ಸಾಕಷ್ಟು ಜನ ಭಯಭಕ್ತಿ ಬೆಳೆಸಿಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಸಾಕಷ್ಟು ಜನ ತುಳುನಾಡ ದೈವಗಳ ಸನ್ನಿಧಿಗೆ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಕೂಡ ಸಲ್ಲಿಸಿ ಹಲವಾರು ಉದಾಹರಣೆ ಇದ್ದಾವೆ. ಇದಕ್ಕೆ ಸೆಲೆಬ್ರಿಟಿಗಳು ಕೂಡ ಹೊರತಾಗಿರದೆ ಹಲವು ಖ್ಯಾತ ಸ್ಯಾಂಡಲ್ವುಡ್ ನಟ ನಟಿಯರು ಜಿಲ್ಲೆಗೆ ಬಂದು ದೈವಗಳಿಗೆ ಕೈಮುಗಿದು ಪ್ರಾರ್ಥಿಸ್ತಾ ಇದ್ದಾರೆ. ಅದರಲ್ಲೂ ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೆ ಹಲವಾರು ಸೆಲೆಬ್ರಿಟಿಗಳು ಆಗಮಿಸಿ ಅಜ್ಜನ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇದೀಗ ದುನಿಯಾ ವಿಜಯ್ ಕೂಡ ಕೊರಗಜ್ಜನ ಆದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ತುಳುನಾಡಿನ ದೈವದ ಬಗ್ಗೆ ಜಿಲ್ಲೆಯ ಹೊರಗಿನವರಿಗೆ ಇರುವ ಭಯ ಭಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಜಡೇಶ್ ಅವರ ಸಿನಿಮಾ ಶೂಟಿಂಗ್ ಬಂದಿದ್ದೀನಿ. ಇಲ್ಲಿ ಇನ್ನೊಂದು 2 ದಿವಸ 3 ದಿವಸ ಇಲ್ಲೇ ಇರ್ತೀನಿ ನಾನು. ಈ ಸೆಂಟ್ರಲ್ಲಿ ನಾನು ಯಾವಾಗಲೂ ದೇವ್ರ ಬಗ್ಗೆ ಕೇಳ್ತಿದ್ದೆ, ಕೊರಗಜ್ಜನ ಬಗ್ಗೆ ಯಾವಾಗಲೂ ಕೇಳ್ತಾ ಇದ್ದೆ. ಸೊ ಅದು ನೋಡಲೇಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಸೊ ಹಂಗಾಗಿ ಇವತ್ತು ಶೂಟಿಂಗ್ ಮುಗಿಸಿ ಇಮಿಡಿಯೇಟಾಗಿ ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಹೆಸರಿಟ್ಟಿಲ್ಲ ಜಡೇಶ್ ಅವ್ರದ್ದು, ನಂದು 29ನೇ ಸಿನಿಮಾ. ಅದು ಹೆಸರಿಟ್ಟಿಲ್ಲ ಇನ್ನು. ಖಂಡಿತವಾಗ್ಲೂ ಬೇಡ್ಕೊಂಡಿದ್ದೀನಿ, ಅದನ್ನು ಕೊರಗಜ್ಜ ಈಡೇರಿಸ್ತಾರೆ. ಅವತ್ತು ಬಂದು ತಮ್ಗೆ ಹೇಳ್ತೀನಿ ನಾನೆಲ್ಲನೂ. ಇದು ಅಲ್ಲ ಕೊರಗಜ್ಜನಿಗೆ ಮೊದಲು ಬರೋದು ನಾನು, ಕೊರಗಜ್ಜನಿಗೆ ಮೊದಲು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರಿ ನನ್ನ ಭೀಮಾ ಸಿನಿಮಾ ಇಡೀ ಮಂಗಳೂರು ಭಾಗದಲ್ಲಿ ಎಲ್ಲ ಕಡೆಯೂ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಟ್ಟು ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ ಮತ್ತು ಸಿನಿಮಾ ಮೇಲಿರೋ ಗೌರವ ತಾವು ಇಡೀ ಜನತೆ ಉಳಿಸ್ಕೊಟ್ಟಿದ್ದಾರೆ. ಮುಂದಿನ ಪ್ರಾಜೆಕ್ಟು ಮಗಳಿಗೆ ಒಂದು ಸಿಟಿ ಲೈಟ್ಸ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ನನ್ನ ಡೈರೆಕ್ಷನಲ್ಲಿ. ಸೊ ಹಾಗಾಗಿ ಇದು ಮುಗಿದ ಮೇಲೆ ಅದನ್ನು ಮಾಡ್ತೀನಿ ನಾನು. ಸರ್ ಅದೆಲ್ಲ ಕರೆಸ್ಕೊಳ್ಳೋದು, ಈಗ ಅವ್ರದ್ದು ಆಜ್ಞೆ ಇತ್ತು, ಕರೆಸ್ಕೊಂಡ್ರು. ಯಾರ್ಯಾರ್ದು ಆಜ್ಞೆ ಇದೆ ಗೊತ್ತಿಲ್ಲ, ಅವ್ರು ಕರೆಸ್ಕೊಂಡಾಗ ಹೋಗ್ತಿರೋದು ಅಷ್ಟೇ. ಅದನ್ನು ತುಂಬ ಖುಷಿ ಆಯಿತು ಸರ್. ನಾನು ಕೇಳ್ಪಟ್ಟಿದ್ದೆ ಯಾವಾಗಲೂ. ನನಗೆ ತುಂಬ ಒಂಥರ ತುಂಬ ವೈಬ್ರೇಷನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಮತ್ತು ಅಲ್ಲಿನ ಸ್ಥಳಕ್ಕೆ ಹೋಗಿದ್ದೆ, ತುಂಬ ಖುಷಿ ಆಯಿತು.